ಕಾರ್ಕಳ ಪುರಸಭೆ ವ್ಯಾಪ್ತಿಯ ಸಾಲ್ಮರ ಮುಖ್ಯ ರಸ್ತೆ ಸುಮಾರು 1 ವರ್ಷದಿಂದ ತೀವ್ರವಾಗಿ ಹದಗೆಟ್ಟಿದೆ. ನಡೆಯಲು ಕಷ್ಟವಾಗಿರುವ ಈ ರಸ್ತೆಯಲ್ಲಿ ವಾಹನ ಸಂಚಾರ ಮಾಡುವುದೇ ಒಂದು ಸವಾಲಾಗಿ ಪರಿಣಮಿಸಿದೆ. ಸುಮಾರು 13 ಕೋಟಿ ರೂಪಾಯಿ ವೆಚ್ಚದ ಒಳಚಂಡಿಯ ಕಳಪೆ ಕಾಮಗಾರಿ ನಡೆದ ಸಂದರ್ಭದಲ್ಲಿ ಕಾರ್ಕಳದ ಬಹುತೇಕ ಮುಖ್ಯ ರಸ್ತೆಗಳು ಕೆಟ್ಟು ಹೋಗಿದ್ದು, ಈ ರಸ್ತೆಗಳ ಅವ್ಯವಸ್ಥೆಯ ಬಗ್ಗೆ ಕಳೆದ 1 ತಿಂಗಳ ಹಿಂದೆ ಕಾರ್ಕಳ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ರಸ್ತೆಯ ಹೊಂಡಗಳಲ್ಲಿ ಬೈಕ್ ಸವಾರಿ ಮಾಡಿ ಪುರಸಭೆಯ ಗಮನ ಸೆಳೆಯುವ ಯತ್ನವನ್ನ ಮಾಡಲಾಗಿತ್ತು. ನಂತರ ಒಂದೆರಡು ದಿನಗಳಲ್ಲಿ ಸಾಲ್ಮರ ರಸ್ತೆಯನ್ನ ದುರಸ್ತಿ ಮಾಡುವ ಸಲುವಾಗಿ ರೋಡ್ ರೋಲರ್ ಅನ್ನ ತಂದು ನಿಲ್ಲಿಸಿ ತಿಂಗಳು 1.5 ಕೂಡ ಪುರಸಭೆ ಕೆಲಸ ಮಾಡಲು ಹಿಂದೇಟು ಹಾಕುತ್ತಿದೆ. ರಸ್ತೆಯಲ್ಲಿ ಬಿದ್ದ ಜಲ್ಲಿಕಲ್ಲುಗಳು, ರಸ್ತೆ ಮಧ್ಯೆ ಹೊಂಡಗಳು, ಬಾಯಿ ತೆರೆದು ನಿಂತ ಮ್ಯಾನ್ ಹೋಲ್ ಇದನ್ನೆಲ್ಲ ತಪ್ಪಿಸಿ ಹೋಗುತ್ತಿರುವಾಗ ಎದುರು ನಿಂತ ಯಮ ಸ್ವರೂಪಿ ರೋಡ್ ರೋಲರ್ಗೆ ದ್ವಿಚಕ್ರ ವಾಹನ ಸವಾರರು ಡಿಕ್ಕಿ ಹೊಡೆದು ದಿನಕ್ಕೆ 1-2 ಅಪಘಾತಗಳು ನಡೆಯುವುದು ಸಾಮಾನ್ಯವಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಪುರಸಭೆಯ ವಿರೋಧ ಪಕ್ಷದ ನಾಯಕ ಅಶ್ಫಾಕ್ ಅಹಮದ್ ಅವರು, ಕಾರ್ಕಳ ಪುರಸಭೆಯು ವಾಹನ ಸವಾರರ ಅಮೂಲ್ಯ ಪ್ರಾಣವನ್ನ ಬಲಿ ತೆಗೆದುಕೊಂಡ ನಂತರ ರಸ್ತೆ ರಿಪೇರಿ ಮಾಡಬಹುದು. ರಸ್ತೆಯ ಮಧ್ಯೆ ನಿಂತ ರೋಡ್ ರೋಲರ್ ಪುರಸಭೆಯ ಸ್ಮಾರಕವನ್ನ ಮಾಡಿದ್ರೆ ಒಳ್ಳೆದಿತ್ತು. ಮುಂದಿನ ದಿನಗಳಲ್ಲಿ ರಸ್ತೆ ರಿಪೇರಿಗೋಸ್ಕರ ಉಗ್ರ ಹೋರಾಟವನ್ನ ನಡೆಸಿ ರಸ್ತೆ ರಿಪೇರಿ ಮಾಡಿಸುತ್ತೇವೆ ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ಇವತ್ತು ತಾವು ಈ ಸಾಲ್ಮರದ ಮುಖ್ಯ ರಸ್ತೆ ಇದು. ಈ ರಸ್ತೆಯನ್ನು 2 ಬಾರಿ ನಾನು ಮುಖ್ಯಾಧಿಕಾರಿಯವರನ್ನು ಖುದ್ದು ಫೋನ್ ಮಾಡಿ ಅವರನ್ನು ಕರೆದು ತೋರಿಸಿದ್ದೇನೆ. ನಂತರ ಈ ನಿಮ್ಮ ಒಳಚರಂಡಿಯ ಅವ್ಯವಸ್ಥೆ, ಯಾವ ರೀತಿಯಲ್ಲಿ ನೀರು ಹೊರಬರ್ತಾ ಇದೆ ಮತ್ತು ಅದು ಯಾವ ರೀತಿ ಸಿಂಕ್ ಆಗಿದೆ ಅನ್ನುವಂಥದ್ದು. ಯಾಕಂದರೆ 13 ಕೋಟಿ ರೂಪಾಯಿಯ ಯೋಜನೆಯಲ್ಲಿ ಈ ಒಳಚರಂಡಿಗಳಿಗೆ ಯಾವುದೇ ರೀತಿಯಾದಂಥ ಕಾಮಗಾರಿಗಳು ನಡೆದಿರುವುದಿಲ್ಲ. ಹಾಗಾಗಿ ಇವತ್ತು ಪರಿಸ್ಥಿತಿ ಹದಗೆಟ್ಟು ಹೋಗಿದೆ. ಅದರಲ್ಲೂ ಈ ರಸ್ತೆಗಳ ಅವ್ಯವಸ್ಥೆ ಹೇಳುತ್ತಿರೋದು. ಅದರಲ್ಲೂ ಕೂಡ ನಾವು ಪುರಸಭೆಗೆ ಎಚ್ಚರಿಕೆಯ ಮಾತನ್ನು ಹೇಳಿದ ನಂತರ ಕೂಡ ಒಂದು ರೋಲರನ್ನು 1 ತಿಂಗಳಿಂದ ತಂದು ನಿಲ್ಲಿಸಿದ್ದಾರೆ ಇವರು. ಆ ನಿಲ್ಲಿಸಿದ ರೋಲರ್ ಏನಿದೆ ಇವತ್ತು ಅಪಘಾತಕ್ಕೆ ಮೂಲ ಕಾರಣವಾಗಿದೆ. ಇದು ಯಾವ ರೀತಿ ಇದೆ ಅಂತ ಹೇಳಿದರೆ ಕಾರ್ಕಳ ಪುರಸಭೆಯ ಒಂದು ಸ್ಮಾರಕದ ರೀತಿಯಲ್ಲಿ ಈ ರೋಲರ್ ನಿಮಗೆ ಕಾಣ್ತದೆ. ಯಾಕಂದರೆ ಇದು ಪುರಸಭೆಯ ಸ್ಮಾರಕವೋ ಅಥವಾ ಅಪಘಾತಗಳಿಗೆ ಒಂದು ಅವತಾರಣ ಕೂಟವು ಅಂತ ಹೇಳಿ ಅರ್ಥ ಆಗ್ತಾ ಇಲ್ಲ. ಯಾಕಂತ ಹೇಳಿದರೆ ಈ ಗುಂಡಿಗಳನ್ನು ತಪ್ಪಿಸ್ಕೊಂಡು ಬಂದವರು ಆಚೆಯಿಂದ ಬರ್ತಾ ಇರೋರು ತಮ್ಮ ಬ್ಯಾಲೆನ್ಸನ್ನು ತಪ್ಪಿ ಈ ರೋಲರ್ಗಳಿಗೆ ಹೊಡೆದು ಹಲವಾರು ಜನರಿಗೆ ಇವತ್ತು 2 ವೀಲರ್ ಗಾಡಿಯವರಿಗೆ ಅಪಘಾತಕ್ಕೆ ಕಾರಣ ಆಗಿದೆ. ತುಂಬ ಸಮಸ್ಯೆಗಳು ಕೂಡ ಉದ್ಭವಿಸ್ತಾ ಇದೆ. ಆದರೂ ಕೂಡ ಪುರಸಭೆ ಎಚ್ಚೆತ್ತುಕೊಳ್ಳೋದಿಲ್ಲ ಅಂತ ಹೇಳಿದ್ರೆ ನಮಗೆ ತುಂಬ ಆಶ್ಚರ್ಯ.